ನಮಸ್ಕಾರ ವೀಕ್ಷಕರೇ, ವಿ4 ನ್ಯೂಸ್ನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಸಾಕಷ್ಟು ಸಮಸ್ಯೆಗಳ ಸುದ್ದಿಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಇವತ್ತು ಬಂದಿರುವಂಥದ್ದು. ಮುಖ್ಯವಾಗಿ ಮೊದಲ ಸುದ್ದಿಯನ್ನು ನಾವು ಗಮನಿಸುತ್ತಿದ್ರೆ ಅಂದರೆ ಬೇರೆಲ್ಲ ಸಮಸ್ಯೆಗಳನ್ನು ಕಂಪೇರ್ ಮಾಡುವಾಗ ಇದು ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ ಅಂತ ನೋಡುವವರಿಗೆ ಅನಿಸ್ಬೋದು. ಆದರೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವರ ಪಾಲಿಗೆ ಮಾತ್ರ ಇದು ಅತ್ಯಂತ ಗಂಭೀರವಾದ ಸಮಸ್ಯೆ. ಏನು ಅಂತ ಹೇಳಿದ್ರೆ, ಪುತ್ತೂರಿನ ಮಿನಿ ವಿಧಾನಸೌಧದಲ್ಲಿರುವಂತಹ ಮೇಲಿನ ಮಹಡಿಗಳಲ್ಲಿರುವಂತಹ ಸರ್ಕಾರಿ ಕಚೇರಿಗಳಿಗೆ ಹೋಗಲು ವ್ಯವಸ್ಥೆಯನ್ನು ಮಾಡಿರುವಂತಹ ಲಿಫ್ಟ್ ಏನಿದೆ, ಇದು ಈಗ ಕೈಕೊಟ್ಟಿದೆ. ಸುಮಾರು 1 ತಿಂಗಳಿನಿಂದ ಲಿಫ್ಟ್ ಹಾಳಾಗಿರುವಂತಹ ಕಾರಣ ಮೇಲ್ಭಾಗದಲ್ಲಿರುವಂತಹ ಅಥವಾ ಮೇಲಿನ ಮಹಡಿಗಳಲ್ಲಿರುವಂತಹ ಕಚೇರಿಗಳಿಗೆ ತೆರಳುವುದಕ್ಕೆ ವೃದ್ಧರು ಹಾಗೇನೆ ಅಂಗವಿಕಲರು ತೀವ್ರ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇದರ ದುರಸ್ತಿ ನಡೆಯುವಂತಹ ಲಕ್ಷಣಗಳು ಯಾವುದು ಕೂಡ ಗೋಚರ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬರುವಂತಹ ವೃದ್ಧರಿರ್ಬೋದು ಅಥವಾ ನಡೆದಾಡಲು ಅಶಕ್ತರಾಗಿರುವಂತಹ ವ್ಯಕ್ತಿಗಳಿರ್ಬೋದು ಅಥವಾ ಅಂಗವಿಕಲರಿರ್ಬೋದು, ಎಲ್ಲರೂ ಕೂಡ ಈಗ ವ್ಯಾಪಕವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಬಗೆಗಿನ ಒಂದು ವರದಿ ಇದೆ, ಬಳಿಕ ಇದಕ್ಕೆ ಸಂಬಂಧಪಟ್ಟವರ ಜೊತೆಗೆ ಮಾತನಾಡೋಣ. ತಿಂಗಳ ಹಿಂದೆ ಸಿಡಿಲಿನ ಸಮಸ್ಯೆಯಿಂದ ಕೆಟ್ಟು ಹೋಗಿರುವ ಲಿಫ್ಟ್ನಿಂದಾಗಿ ಜನರ ಅತ್ಯಂತ ಅವಶ್ಯಕತೆಯ ನೋಂದಣಿ ಇಲಾಖಾ ಕಚೇರಿಗೆ ವೃದ್ಧರನ್ನ ಮತ್ತು ಅಂಗವಿಕಲರನ್ನ ಮೆಟ್ಟಿಲಿನ ಮೂಲಕ ಎತ್ತಿಕೊಂಡು ಹೋಗಬೇಕಾಗಿದೆ. ಕಂದಾಯ ಇಲಾಖೆಯ ಎಲ್ಲಾ ಕಚೇರಿಗಳು ಇದೇ ಕಟ್ಟಡದಲ್ಲಿದ್ದು 3 ಮಹಡಿ ಹೊಂದಿರುವ ಈ ಕಟ್ಟಡದಲ್ಲಿ ಒಬ್ಬರನ್ನ ಎತ್ತಿಕೊಂಡು ಹೋಗುವುದು ತ್ರಾಸದಾಯಕವಾಗಿದ್ದು, ಲಿಫ್ಟ್ ಸಮಸ್ಯೆಯಿಂದ ಜನತೆಗೆ ಸಂಕಷ್ಟ ಉಂಟಾಗಿದೆ. ವೃದ್ಧರು ಮತ್ತು ಅಂಗವಿಕಲರಿಗಾಗಿ ಇರುವ ವೀಲ್ಚೇರ್ ಇದೀಗ ತಳಹಂತದ ಲಿಫ್ಟ್ ಹತ್ತಿರ ಉಪಯೋಗವಾಗದೆ ಅನಾಥವಾಗಿದೆ. ದಿನವಿಡೀ ಜನರಿಂದ ತುಂಬಿರುವ ಈ ಮಿನಿ ವಿಧಾನಸೌಧದ ಮೆಟ್ಟಲ ಮೇಲೆ ವೃದ್ಧರು ಹಾಗೂ ಅಂಗವಿಕಲರು ಹೋಗುವಂತೆಯೂ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಲಿಫ್ಟ್ ಹಾಳಾಗಿರುವುದರಿಂದ ಇಲ್ಲಿನ ಕಚೇರಿಗಳಿಗೆ ಬರುವ ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ತೊಂದರೆಯಾಗುತ್ತಿರುವುದು ವೈಯಕ್ತಿಕವಾಗಿ ನನಗೆ ನೋವುಂಟು ಮಾಡಿದೆ. ಆದರೆ ಖಾಸಗಿಯವರು ಲಿಫ್ಟ್ ನಿರ್ವಹಣೆ ಮಾಡುತ್ತಿದ್ದಾರೆ. ಸಿಡಿಲಿನ ಆಘಾತದಿಂದ ಲಿಫ್ಟ್ ಹಾಳಾಗಿದೆ. ಇದರ ಬಿಡಿಭಾಗಗಳು ಬೆಂಗಳೂರಿನಿಂದ ಬರಬೇಕಾಗಿದ್ದು ದುರಸ್ತಿ ಆರಂಭಿಸಲಾಗಿದೆ. ಇನ್ನು 3 ದಿನಗಳ ಒಳಗಾಗಿ ಲಿಫ್ಟ್ ಸಮಸ್ಯೆ ಪರಿಹಾರವಾಗಲಿದೆ ಎಂದು ಪುತ್ತೂರು ಉಪವಿಭಾಗಾಧಿಕಾರಿ ಎಚ್.ಕೆ. ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಪುತ್ತೂರಿನ ಮಿನಿ ವಿಧಾನಸೌಧದಲ್ಲಿರುವ ಲಿಫ್ಟ್ ಯಾವಾಗ ಸರಿಯಾಗ್ತದೆ ಎಂದು ಕಾದು ನೋಡಬೇಕಾಗಿದೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪುತ್ತೂರು ಉಪವಿಭಾಗಾಧಿಕಾರಿಯಾಗಿರುವಂತಹ ಎಚ್.ಕೆ. ಕೃಷ್ಣಮೂರ್ತಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ತಮ್ಮ ಗಮನಕ್ಕೆ ಬಂದಿರುವಂತಹ ವಿಚಾರ, ಪುತ್ತೂರು ಮಿನಿ ವಿಧಾನಸೌಧದ ಲಿಫ್ಟ್ ಕೆಟ್ಟು ಹೋಗಿದೆ, 1 ತಿಂಗಳ ಮೇಲಾಗಿದೆ. ಯಾವಾಗ ದುರಸ್ತಿ ಆಗುತ್ತೆ ಅನ್ನುವಂಥದ್ದು? 15 ಡೇಸ್ ಆಯ್ತು. ಅದು ಈಗಾಗಲೇ ರಿಪೇರಿಗೆ ಹೇಳಾಗಿದೆ. ಯಾಕಂದ್ರೆ ಅದು ಸಿಡ್ಲು ಹೊಡೆದಿದೆ. ಅದು ನಿಯರ್ ಅಬೌಟ್ 37,000 ಕಾಸ್ಟ್ ಆಗ್ತಿದೆ. ಬೆಂಗಳೂರಿಂದ ಇದು ಬರ್ಬೇಕು. ಮೊನ್ನೆನೂ ಕರೆಸಿದ್ದೆ, 2 ಟೈಮ್ಸ್ ಬಂದಿದ್ದಾರೆ. ಒಂದು ವೀಕಲ್ಲಿ ಅದು ಇದಾಗುತ್ತೆ. ಯಾಕಂದ್ರೆ ಥಿಂಗ್ಸ್ ಬೆಂಗಳೂರಿಂದ ಬರ್ಬೇಕಾಗಿದೆ. ನಮ್ಗೆ ತೊಂದರೆ ಆಗಿದೆ ಪಾಪ ಸಾರ್ವಜನಿಕರಿಗೂ, ಎಸ್ಪೆಷಲಿ. ಖಂಡಿತ ಅಲ್ಲಿ ಅಶಕ್ತರು ವೃದ್ಧರು ಅಂದ್ರೆ ಮುಖ್ಯವಾಗಿ ಗೊತ್ತಿದೆ, ನಮ್ಗೆ ಕಾಳಜಿ ಇದೆ. ಬಟ್ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀವಿ. ನನ್ನ ಇಲ್ಲೇ ಇದ್ಬಿಟ್ಟಿದ್ರೆ ವಿತಿನ್ ಡೇ ಹಾಕ್ಸ್ಬಿಡ್ತಿದೀವಿ. ಬಿಲ್ ಸಹಿತ ಮಾಡಿದೀನಿ. ಬಟ್ ಬೇಗ ಮಾಡ್ಬೇಕಾಗಿದೆ, ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಇದೆ. ಮಾತಾಡಿದೀನಿ, ಆಗತ್ತೆ. ಅಂದ್ರೆ ಈಗ ಮುಖ್ಯವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿ 1ನೇ ಮಹಡಿಯಲ್ಲಿದೆ, ಸಹಾಯಕ ಅಂದ್ರೆ ತಮ್ಮ ಕಚೇರಿ 2ನೇ ಮಹಡಿಯಲ್ಲಿ ಇರುವಂತದ್ದು. ಅಂದ್ರೆ ಮುಖ್ಯವಾಗಿ ಇಲ್ಲಿ ನಡೆದಾಡಬೇಕಿದ್ರೆ ಸಾಕಷ್ಟು ಕಷ್ಟ ಆಗುತ್ತೆ. ಪರ್ಯಾಯ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ. ಅಶಕ್ತರು ಬರ್ಬೇಕಿದ್ರೆ, ವೃದ್ಧರು ಬರ್ಬೇಕಿದ್ರೆ ಲಿಫ್ಟೇ ಪರ್ಯಾಯ, ಮತ್ತೊಂದು ಬೇರೆ ಪರ್ಯಾಯ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸಿಡ್ಲು ಬಡ್ದಿದಾಗಿರೋದ್ರಿಂದ ಅದು ಇಲ್ಲೇ ಇರೋದಾಗಿದ್ರೆ 1 ಡೇ ಅಲ್ಲಿ ಮಾಡಿಸ್ಬಿಡ್ತೀವಿ. ಅವರು ಬೆಂಗಳೂರಿಂದ ತರಿಸಿ ಮಾಡಿಸ್ಬೇಕಾಗಿದೆ. ಅಲ್ಲ, ಸಾಮಾನ್ಯವಾಗಿ ಒಂದು ನಾವು ಕಚೇರಿಗಳ ವ್ಯವಸ್ಥೆಗಳನ್ನ ಗಮನಿಸುವಾಗ ಈ ರೀತಿ ಅಶಕ್ತರಿರ್ಬೋದು ಅಥವಾ ಅಂಗವಿಕಲರಿರ್ಬೋದು, ಎಲ್ರಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಆ ಒಂದು ಕಚೇರಿಯ ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಅಲ್ಲಿ ಈ ರೀತಿಯ ಲಿಫ್ಟ್ ನಂತ ವ್ಯವಸ್ಥೆಗಳು ಕೆಟ್ಟುವುದಂತಹ ಸಂದರ್ಭದಲ್ಲಿ ಬೇರೆ ಯಾವುದಂತಹ ವ್ಯವಸ್ಥೆಗಳು ಇಲ್ಲ. ಹೀಗಿರುವ ಸಂದರ್ಭದಲ್ಲಿ ಈ ಎಲ್ಲ ಪ್ರಮುಖವಾಗಿ ಜನರು ಅತ್ಯಂತ ಹೆಚ್ಚಾಗಿ ಬರುವಂತಹ ಕಚೇರಿಗಳನ್ನ ನೆಲಮಹಡಿಯಲ್ಲೋ ಅಥವಾ ಜನರಿಗೆ ಸುಲಭವಾಗುವಂತ ಪ್ರದೇಶದಲ್ಲೋ ಮಾಡೋದಕ್ಕೆ ಆಗೋದಿಲ್ವಾ ಅನ್ನುವಂಥದ್ದು ಸರ್? ಈಗ ಆಗಿದ್ದನ್ನ ಸುಲಭವಾಗಿ ಹೇಗೆ ಮಾಡ್ಲಿಕ್ಕೆ ಆಗತ್ತಲ್ವಾ? ಒಂದ್ ಬಿಲ್ಡಿಂಗ್ ಇದೆ, ಒಂದ್ ಬಿಲ್ಡಿಂಗ್ ಆಗಿದೆ, ಮತ್ತೆ ಸುಲಭ ಅನ್ನೋದ್ರಲ್ಲಿ ಏನಿದೆ?
ಅಲ್ಲ ಈಗ ಮುಖ್ಯವಾಗಿ ನಾವು ಗಮನಿಸಬಹುದು ಮಹಡಿಗಳ ವಿಚಾರಕ್ಕೆ ಬಂದ್ರೆ ಕೆಲವೊಂದನ್ನ ಏನೇ ಇದ್ರು ಸಹಿತ ಜಾಗದ ಕೊರತೆ ಇವೆಲ್ಲಗಳು ಇರ್ತಾವಲ್ಲ, ಬಹುಮಹಡಿಗಳು ಈಗಿನ ಹೊಸ ಟ್ರೆಂಡ್. ಅಂದ್ರೆ ಮುಖ್ಯವಾಗಿ ಇಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತ ರೂಪುರೇಷೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ಕೆಲಸಗಳಾಗಬೇಕಾಗುತ್ತೆ ಅನ್ನುವಂಥದ್ದು. ಎಸ್, ಅದರ ಜೊತೆಗೆ ಇನ್ನೂ ಕೂಡ ಹಲವಾರು ಸಮಸ್ಯೆಗಳಿದೆ ಅಂತ ಸಾರ್ವಜನಿಕರು ಹೇಳ್ತಾ ಇರುವಂತ ಸರ್. ಮುಖ್ಯವಾಗಿ ಸರ್ವರ್ ಸಮಸ್ಯೆ ಯಾವಾಗ್ಲೂ ಕಾಡ್ತಾ ಇರುತ್ತೆ, ಯಾವಾಗ ಹೋದ್ರೂ ನಮಗೆ ಕೆಲಸಗಳು ಆಗೋದಿಲ್ಲ ಅನ್ನುವ ಸರ್ವರ್ ಸಮಸ್ಯೆ ಅನ್ನುವಂಥದ್ದು ಯಾವಾಗ್ಲೂ ಇರುತ್ತೆ ಅನ್ನುವಂತ ದೂರು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತದ್ದು. ಸರ್ವರ್ ಸಮಸ್ಯೆಯಲ್ಲಿ ಪುತ್ತೂರಿನ ತಾಲೂಕು ಪಂಚಾಯತ್ ಕಚೇರಿ ಇರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ನಮಗೆ ದಾಖಲೆಗಳ ಟೈಮ್ ಅಲ್ಲಿ ಆಗತ್ತೆ. ಯಾಕಂತ ಅಂದ್ರೆ ಕೆಲಸದ ಒತ್ತಡ ಇರುತ್ತೆ. ಕೆಲವರು ಜನ ನಾವು ಸೌಲಭ್ಯಗಳನ್ನ ಕೊಟ್ಟಾಗ ಮೊದಲು ಬರಲ್ಲ, ಲಾಸ್ಟ್ ಡೇ ಇದ್ದಾಗ ಬರ್ತಾರೆ. ಜನರಿಗೆ ಪ್ರಚಾರ ಮಾಡ್ತೀವಿ. ಜನರಿಗೆ ಏನಂತ ಅಂದ್ರೆ ಪ್ರಾರಂಭಿಕ ಹಂತದಿಂದಲೇ ಬರಲ್ಲ. ಈ ಸಪೋಸ್ ಆಧಾರ್ ಎಷ್ಟು ವರ್ಷ ಆಯ್ತು ಆಧಾರದಲ್ಲಿ ನಾವು ಅದಕ್ಕೆ ಕ್ರಮ ಕೈಗೊಳ್ತಾ ಇದ್ದು, ಪದೇ ಪದೇ ಕರಿತೀವಿ, ಮನೆಗೆ ಹೋಗಿ ಹೇಳ್ತೀವಿ, ಆದ್ರೂ ಬರಲ್ಲ. ಲಾಸ್ಟಿಗೆ ಏನಾದ್ರು ಆ ಸೌಲಭ್ಯ ಏನಾದ್ರು ಸಿಗತ್ತ ಅಂದ ತಕ್ಷಣ ಕೊನೆ ಡೇಟಿಗೆ ಬಂದ್ಬಿಡೋದು. ಜನರು ಅಷ್ಟೇನೆ, ಯಾವಾಗ ಅದು ಘೋಷಣೆ ಆಗತ್ತೆ ತಕ್ಷಣ ಬಳಸ್ಕೊಳ್ಬೇಕು. ಅದೇನಾಗತ್ತೆ ಲಾಸ್ಟಿಗೆ ಬಂದಾಗ 1000 ಜನ, 100 ಜನ, 500 ಜನ ಕ್ಯೂ ನಿಂತ್ಬಿಡ್ತಾರೆ. ಅದಕ್ಕೆ ಈಗ ಆಧಾರ್ ಅದಕ್ಕೆ ನಾವು 30ರಿಂದ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ಈ ತರದಲ್ಲಿ ಇದ್ದಾಗ ಏನಾಗತ್ತೆ, ಹೆಚ್ಚು ಕೆಲಸ ಆದಾಗ, ಒತ್ತಡ ಆದಾಗ ಸರ್ವರ್ ಡೌನ್ ಆಗುತ್ತೆ, ತೊಂದರೆ ಆಗುತ್ತೆ. ಸಾರ್ವಜನಿಕರು ಸಹಿತ ಯಾವ್ದಾದ್ರು ಘೋಷಣೆ ಮಾಡಿದಾಗ, ಯಾವ್ದಾದ್ರು ಸೌಲಭ್ಯ ಬಂದಾಗ ಸ್ಟಾರ್ಟಿಂಗ್ ಇಂದಲೇ ಬಂದ್ಬಿಡ್ಬೇಕು. ಈ ತರದ ಪರಿಪಾಠದಿಂದಲೂ ನಮ್ಗೂ ತೊಂದರೆ, ಸಾರ್ವಜನಿಕರಿಗೂ ತೊಂದರೆ. ಅಂದ್ರೆ ಒಂದ್ ಟೈಮ್ ಆಗತ್ತೆ ಸರ್ವರ್, ಯಾಕಂದ್ರೆ ತಾಂತ್ರಿಕ ಕೆಲಸ ಮಾಡೋದ್ರಿಂದ ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ. ನಾನೇ ಮಾಡೋದಾಗಿದ್ರೆ ಮಾಡ್ಬಿಡ್ಬೋದು. ತಾಂತ್ರಿಕ ಇದ್ರೆ ಡೌನ್ ಆದಾಗ ಬೆಂಗಳೂರು ಸೆಂಟ್ರಲ್ ಪಾಯಿಂಟ್ ಇಂದ ರಿಪೇರಿ ಆಗ್ಬೇಕಾಗತ್ತೆ. ಅದಕ್ಕೆ ಅಲ್ಲಿಂದಲೇ ಕಂಟ್ರೋಲ್ ಇರತ್ತೆ, ನಮ್ಮ ಹತ್ರ ಏನಿರಲ್ಲ. ಹೀಗಿದ್ದಾಗ ಒಂದ್ ಸ್ವಲ್ಪ ತೊಂದರೆ ಆಗತ್ತೆ. ಬಟ್ ನಾವು ಅದನ್ನ ಅಟೆಂಡ್ ಮಾಡ್ತಾ ಇದೀವಿ, ಅದ್ರಲ್ಲಿ ನೋಡ್ಬೋದು. ಖಂಡಿತ. ಅಂದ್ರೆ ಕಡೆಯ ಕ್ಷಣದ ಒತ್ತಡದಿಂದಾಗಿ ಸರ್ವರ್ ಸಮಸ್ಯೆ ಅಂತ ಈ ತರದೇ ಬಹಳ ಜಾಸ್ತಿ. 70 to 90% ಜನರು ನೀವ್ ಹೇಳ್ದಂಗೆ ಈಗ ವರ್ಡ್ ಹೇಳ್ದಲ್ಲ, ಕರೆಕ್ಟ್ ವರ್ಡ್ ಅದು. ಆ ಟೈಮ್ ಅಲ್ಲಿ ಜನರ ಒತ್ತಡ ಯಾವಾಗ್ಲೂ ಹಾಗೆ. ಯಾವುದನ್ನೇ ಆಗ್ಲಿ ಅದು ನಮ್ಮಲ್ಲಿ ಸೌಲಭ್ಯಗಳು ಬಂದಾಗ ಸ್ಟಾರ್ಟಿಂಗ್ ಬರಲ್ಲ. ಅಥವಾ ಅದು ಮಾಡ್ಸ್ಕೊಂಡು ಹೋಗೋಣ ಅಂತಲ್ಲ, ನೋಡೋಣ ನಾಳೆ ಹೋಗೋಣ. ಈ 94C ಇದು 57 ಫಾರಮ್ ಎಷ್ಟು ಅವಕಾಶ ಕೊಡ್ತು 3 ಟೈಮ್. ನಮ್ ಕ್ಯೂ ಆಗಿದೆ ಯಾವಾಗ ಅಂತಂದ್ರೆ ಲಾಸ್ಟ್ 3 days ಅಲ್ಲಿ 500, 600, 1000 ಹೀಗೆ 3 ತಿಂಗಳ 4 ತಿಂಗಳ ಟೈಮ್ ಕೊಟ್ರು ಬಳಸ್ಕೊಳ್ಳಲ್ಲ. ಲಾಸ್ಟ್ ಡೇ ಇದ್ದಾಗ ಬರ್ತಾರೆ. ಬ್ಲೇಮಿಂಗ್ ಅಧಿಕಾರಿಗಳ ಮೇಲೆ, ಇವ್ರು ಕೆಲಸ ಮಾಡಲ್ಲ, ಇವ್ರು ಇದಿದೆ. ತಾವು ಈ ಒಂದು ಹೊಸ ವಿಚಾರಗಳ ಬಗ್ಗೆ ಕೇಳೋದ್ರಿಂದ ನಾನು ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳೋದಕ್ಕೆ ಬಯಸುವಂತದ್ದು. ಈಗಾಗಲೇ ಏನು ಋಣಮುಕ್ತ ಕಾಯ್ದೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಸಲ್ಲಿಕೆ ಕೂಡ ಈಗಾಗಲೇ ಕಡೆಯ ದಿನಾಂಕವನ್ನ ವಿಧಿಸಲಾಗಿದೆ. ಬಹುಶಃ ಇದು ಕೂಡ ಕೊನೆಯ ಕ್ಷಣದಲ್ಲಿ ಕೆಲವೊಂದು ಒತ್ತಡಗಳಿಗೆ ಕಾರಣ ಆಗ್ಬಹುದು ಅನ್ನುವಂಥದ್ದು. ಹೌದೌದು, ಇದೇ ರೀತಿ ನಾವು ಈಗ ನೋಡಿ ಪತ್ರಿಕೆ ಕೊಟ್ಟಿದ್ದೀನಿ, ಗ್ರಾಮ ಪಂಚಾಯತಿಗೆ ತಿಳಿಸಿದ್ದೀನಿ, ಎಲ್ಲರಿಗೂ ಮಾಹಿತಿ ಅನ್ನೋದು ಹೋಗಿದೆ. ಜನರಿಗೆ ತಮ್ಮ ಮಾಧ್ಯಮದ ಮೂಲಕ ಚೆನ್ನಾಗಿ ಪ್ರಚಾರ ಮಾಡಿದ್ದೀರಿ. ಅವ್ರು ಈಗಲೇ ಬಂದು ಕೊಟ್ರೆ ಒಳ್ಳೇದು. ಆದ್ರೆ ಇಲ್ಲಿ ಒಂದೇನಂತಂದ್ರೆ ತಪ್ಪು ಗ್ರಹಿಕೆ ಏನಂದ್ರೆ, ಯಾವುದೇ ಸರ್ಕಾರಿ ಸ್ವಾಮ್ಯದ ನೋಂದಾಯಿತ ಸಂಸ್ಥೆ, ಸಹಕಾರ ಸಂಘಗಳ ಕಾಯ್ದೆ, ಚಿಟ್ ಫಂಡ್ ಆಕ್ಟ್ ಇವುಗಳ ಅಡಿಯಲ್ಲಿ ಪರ್ಮಿಷನ್ ಏನ್ ತೆಗೆದುಕೊಂಡಿದ್ದಾರೆ ಅದು ಬರಲ್ಲ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ. ಹಾಗಾಗಿ ಯಾರು ಮಿಸ್ಗೈಡ್ ಒಳಗಾಗ್ಬೇಡಿ. ಯಾರು ಲೇವಾದೇವಿದಾರರಿಂದ ಹೇಳದಂತ ಅಂದ್ರೆ ಈ ಫಿನಾನ್ಸ್, ಖಾಸಗಿ ಫಿನಾನ್ಸ್, ಇದು ಕೆಲವೊಂದು ಲೇವಾದೇವಿದಾರರು ಸುಮ್ಮನೆ ಯಾವುದೇ ಅನಧಿಕೃತವಾಗಿ ಏನ್ ಮಾಡಿ ಸಾಲ ಕೊಟ್ಟಿರ್ತಾರೆ ಅವ್ರದ್ದು ಮಾತ್ರ ಇದಾಗತ್ತೆ. ಅದು ಬಿಟ್ಟು ಯಾವುದೇ ಸಹಕಾರ ಸಂಘಗಳು ಅಥವಾ RBI ಅಥವಾ ಚಿಟ್ ಫಂಡ್ ಆಕ್ಟ್ ಅಡಿಯಲ್ಲಿ ಲೋನಿಗೆ ಪರ್ಮಿಷನ್ ತೆಗೆದುಕೊಂಡಿರುವಂತ ಸಂಘ ಸಂಸ್ಥೆಗಳು, ಸಹಕಾರಿ ಸಂಘಗಳು ಅಥವಾ ಬ್ಯಾಂಕ್ಗಳು ಏನಿದಾವೆ ಅವುಗಳಿಗೆ ಇದು ಬರಲ್ಲ. ಖಂಡಿತ. ಮತ್ತೆ ಅದಕ್ಕೆ ₹1 ಇಲ್ಲ, SGಗೂ ₹1 ಇಲ್ಲ. ಅದು ಕೆಲವರು ₹500 ಅಂತ ಕಲೆಕ್ಟ್ ಮಾಡ್ತಾರಂತ ಸುದ್ದಿ ಬಂತು. ನಿಮ್ ಮೂಲಕ ಹೇಳೋದೇನಂತಂದ್ರೆ ₹1 ಅರ್ಜಿಗಿಲ್ಲ. ಅವ್ರು ನಮ್ಮ ಆಫೀಸಲ್ಲಿ ಅರ್ಜಿ ಸಿಗತ್ತೆ, ತಗೊಂಡು ಹೋಗ್ಬೋದು ಅಥವಾ ತಾವು ತೆಗೆದುಕೊಂಡು ಕೇಳಿದ ದಾಖಲೆಗಳನ್ನ ಕೊಡ್ಬೋದು. ಕೊಟ್ಟಾದ್ಮೇಲೆ ವಿಚಾರಣೆ ಆಗತ್ತೆ. ಕೆಲವ್ರು ಏನ್ ಮಾಡ್ತಿದಾರೆ ಅಂದ್ರೆ ಈಗಲೇ ಅರ್ಜಿ ಅಂತ ತೆಗೆದುಕೊಂಡು ನಾವು ಕೊಟ್ಟಿದ್ದೀವಿ AC ಆಫೀಸಿಗೆ, ನಮ್ ಲೋನ್ ಕಡಿಮೆ ಆಗತ್ತೇನೋ, ನಾನು ಹಿಯರಿಂಗ್ ಮಾಡ್ಬೇಕು, ಅದು ಬರತ್ತೆ ಇಲ್ಲ ನೋಡ್ಬೇಕು, ನಾನು ಆದೇಶ ಮಾಡಿ ಆದ ಮೇಲೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಧನ್ಯವಾದಗಳು ಕೃಷ್ಣಮೂರ್ತಿ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರಿ.
ಎಸ್, ಇದು ಪುತ್ತೂರಿನ ಸಹಾಯಕ ಉಪವಿಭಾಗಾಧಿಕಾರಿ HK ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಎಲ್ಲ ರೀತಿಯ ಸಮಸ್ಯೆಗಳಿದೆ. ಅಂದರೆ ಈ ಒಂದು ಲಿಫ್ಟ್ನ ವಿಚಾರ ನಿರ್ವಹಣೆ ಆಗಬೇಕಿದ್ರೆ ಬೆಂಗಳೂರಿನಿಂದ ಬಿಡಿ ಭಾಗಗಳು ಬರಬೇಕಾಗುತ್ತೆ. ಅಂದರೆ ಸಂಪೂರ್ಣವಾಗಿ ಸರ್ಕ್ಯೂಟ್ ವ್ಯವಸ್ಥೆ ಕೆಟ್ಟು ಹೋಗಿರೋದ್ರಿಂದ ಸಂಪೂರ್ಣವಾಗಿ ಬಿಡಿ ಭಾಗಗಳನ್ನು ಬೆಂಗಳೂರಿನಿಂದ ನಾವು ತರಿಸಬೇಕಾಗುತ್ತೆ. ಟೋಟಲ್ ಸರ್ಕ್ಯೂಟ್ ಇಲ್ಲಿ ಡಿಸ್ಟ್ರಾಯ್ ಆಗಿದೆ. ಸೊ ಅದನ್ನು ಮಾಡಬೇಕಿದ್ರೆ ಬೆಂಗಳೂರಿನಿಂದ ತರಿಸಬೇಕಾಗುತ್ತೆ. ಹೀಗಾಗಿ ಸಮಯ ಅವಕಾಶ ಬೇಕಾಗುತ್ತೆ. ಒಂದು 2-3 ದಿನದ ಒಳಗೆ ಈ ಒಂದು ಕೆಲಸಗಳಾಗುತ್ತೆ. ಮೊನ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ಕರೆಸಿ ಮಾತನಾಡಿದ್ದೇನೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಸಮಸ್ಯೆ ನನ್ನ ಗಮನಕ್ಕೂ ಕೂಡ ಬಂದಿದೆ, ಅರಿವಿದೆ ನಮಗೂ ಕೂಡ. ಆದರೆ ಸದ್ಯಕ್ಕೆ ನಾವು ಅಸಹಾಯಕರಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಆದ್ರೂ ಫಾಲೋ ಅಪ್ ಮಾಡ್ತಾ ಇದ್ದೇವೆ, ಕೆಲಸಗಳು ಆಗುತ್ತೆ ಅನ್ನುವಂಥದ್ದು. ಇನ್ನು ಸರ್ವರ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು, ಅದು ಕೂಡ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಕೆಲವೊಂದು ಸರ್ತಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ಮುಖ್ಯವಾಗಿ ಸಾರ್ವಜನಿಕರು ಕಡೆಯ ಕ್ಷಣದಲ್ಲಿ ಆಗುವಂತಹ ಒತ್ತಡಗಳನ್ನು ತಪ್ಪಿಸಬೇಕು. ಅಂದ್ರೆ ಯಾವಾಗ ಒಂದು ಹೊಸ ಯೋಜನೆಗಳು ಅಥವಾ ಹೊಸ ವಿಚಾರಗಳು ಬರ್ತವೋ ಆರಂಭದಿಂದಲೇ ಅದರ ಬಗ್ಗೆ ಗಮನವನ್ನು ಹರಿಸಬೇಕು. ಕೊಟ್ಟಂತಹ ಸೂಚನೆಗಳನ್ನ ಆರಂಭದಿಂದಲೇ ಪಾಲನೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಸಮಸ್ಯೆಗಳು ಬರೋದಿಲ್ಲ. ಅದನ್ನ ಬಿಟ್ಟು ಕಡೆಯ 2-3 ದಿನಗಳು ಇರುವಂತಹ ಸಂದರ್ಭದಲ್ಲಿ ಬಂದ್ರೆ ಅಲ್ಲಿ ನೂಕುನುಗ್ಗಲಾಗುತ್ತೆ. ಆ ಸಂದರ್ಭದಲ್ಲಿ ಅಧಿಕ ಒತ್ತಡದಿಂದಾಗಿ ಸರ್ವರ್ ಲೋಡ್ ಆಗಿ ಸಮಸ್ಯೆಗಳು ಉಂಟಾಗುತ್ತೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಅಗತ್ಯ ಅನ್ನುವಂಥದ್ದು ಪುತ್ತೂರು ಉಪವಿಭಾಗಾಧಿಕಾರಿ HK ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು. ಎಸ್, ಇನ್ನಷ್ಟು ಸುದ್ದಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಮತ್ತೊಂದು ಪುಟ್ಟ ವಿರಾಮ.